ತಾನು ಕಾಂಗ್ರೆಸ್ಸಿನ ಬಿ ಟೀಮ್ ಹಾಗೂ ಚುನಾವಣೆಗೆ ಕಾಂಗ್ರೆಸ್ನಿಂದ ಹಣ ಪಡೆದಿದ್ದೇನೆ ಎಂಬುದಾಗಿ ಕಾರ್ಕಳದ ವಿಜಯ್ ಅಭ್ಯರ್ಥಿ ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ಮಾಡಿರುವ ಆರೋಪವನ್ನು ಅವರು ಸಾಬೀತುಪಡಿಸಬೇಕು. ಇಲ್ಲದೆ ಹೋದಲ್ಲಿ ಕ್ಷಮೆಯಾಚನೆ ಮಾಡಬೇಕು. ಇಲ್ಲದಿದ್ದರೆ ಕಾರ್ಕಳ ಮಾರಿಯಮ್ಮನ ಸನ್ನಿಧಿಗೆ ಬಂದು ಪ್ರಮಾಣ ಮಾಡಬೇಕು ಎಂದು ಪರಾಜಿತ ಅಭ್ಯರ್ಥಿ ಶ್ರೀರಾಮ್ ಸೇನೆ ಸ್ಥಾಪಕ ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ. ಅವರು ಪರಪ್ಪು ಸಮೀಪದ ತಮ್ಮ ಚುನಾವಣಾ ಕಚೇರಿ ಪಾಂಚಜನ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾನು ಭ್ರಷ್ಟಾಚಾರ ಮಾಡಿಲ್ಲ, ದುಡ್ಡು ತಗೊಂಡಿಲ್ಲ. ಸುನಿಲ್ ಕುಮಾರ್ ಅವರು ಹಾಸ್ಯ ಸುಳ್ಳು ಹೇಳಿ ನನ್ನ ವಿರುದ್ಧ ವ್ಯವಸ್ಥಿತ ಆರೋಪ ಮಾಡುತ್ತಿದ್ದಾರೆ. ನಾನು ಯಾರೆಂದು ಕಾರ್ಯಕರ್ತರಿಗೆ ಗೊತ್ತಿದೆ. ಹಣ ಮಾಡಬೇಕೆಂದಿದ್ದರೆ ಇಲ್ಲಿ ತನಕ ಬರುವ ಅವಶ್ಯಕತೆ ನನಗೆ ಇರಲಿಲ್ಲ. ಸುನಿಲ್ ಕುಮಾರ್ ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದರು. ಸುನಿಲ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನ ಮುಂದುವರಿಸಿದ್ದ ಮುತಾಲಿಕ್, ಕಾರ್ಕಳದಲ್ಲಿ ಓರ್ವ ಭ್ರಷ್ಟನನ್ನ ಡೋಂಗಿ ಹಿಂದುವನ್ನ ಮತದಾರರು ಗೆಲ್ಲಿಸಿದ್ದಾರೆಂದು ಆರೋಪಿಸಿದರು. ಭ್ರಷ್ಟಾಚಾರ ವಿರುದ್ಧದ ತನ್ನ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದರು. ಅದೇ ಇದೆ, ಅವರು ಭ್ರಷ್ಟರಲ್ಲ, ಅವರು ಹಿಂದೂಗಳಿಗೆ ಇದು ಮಾಡ್ತಾರೆ. 100ಕ್ಕೆ 100 ಸುಳ್ಳು. ಭ್ರಷ್ಟರು ಭ್ರಷ್ಟಾಚಾರ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್. ಈಗ ನಾಳೆ ಅವ್ರು ಬಂದ ತಕ್ಷಣ ಏನು ಭ್ರಷ್ಟಾಚಾರ ನಿಲ್ಲುತ್ತೆ ಅಂತ ಏನಿಲ್ಲ. ಆದರೆ ಈಗ ಬಿಜೆಪಿ ಅವರು ಮಾಡಿದಂಥ ತಪ್ಪು, ಬಿಜೆಪಿ ಮಾಡಿದಂಥ ದ್ರೋಹ ಏನಿದೆ, ಇದು ನೆಗೆಟಿವ್ ವೋಟ್ ಕಾಂಗ್ರೆಸ್ಗೆ ಬಿದ್ದಿದ್ದರಿಂದ ಕಾಂಗ್ರೆಸ್ ಒಂಥರ ಸ್ವೀಪ್ ಆಗೋಯ್ತು. ಸೊ ಅದೇ ಮಾದರಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಒಬ್ಬ ಭ್ರಷ್ಟನ್ನು ಗೆಲ್ಲಿಸಿದ್ರು. ಢೋಂಗಿ ಹಿಂದೂವಾದಿಗಳ ಹಿಂದುತ್ವ ಇರುವಂತಹ ವ್ಯಕ್ತಿನ ಗೆಲ್ಲಿಸಿದ್ರು. ಸೊ ಇದು ಈ ಕ್ಷೇತ್ರದಲ್ಲಿ ಆದಂಥ ಒಂದು ಇದು ಅಂತನ್ನುವಂಥದ್ದು ಹೇಳ್ತೀನಿ. ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರದ ಅವ್ರನ್ನು ಮಾಡಿದ ಪರಿಣಾಮದಿಂದ ಸೋಲಿಸಿ ಹೀನಾಯವಾಗಿ ಸೋಲಿಸಿದ್ರು. ಇಲ್ಲಿ ಈ ವ್ಯಕ್ತಿಯನ್ನು ಭ್ರಷ್ಟ ಇರುವಂತಹ ವ್ಯಕ್ತಿಯನ್ನ ಗೆಲ್ಲಿಸಿದ್ರು, ಢೋಂಗಿ ಹಿಂದೂವಾದಿನ ಗೆಲ್ಲಿಸಿದ್ರು ಅಂತನ್ನುವಂಥದ್ದು. ಲಡ್ಡೂನು ಕೊಟ್ಟಿದ್ದಾರೆ ಅಂತ ಹೇಳುವಂಥ ಸುದ್ದಿ ಇದೆ. ತಿರುಪತಿ ಲಡ್ಡುವನ್ನ ಮನೆಗೆ ಹೋಗಿ ಅದರ ಜೊತೆಗೆ ದುಡ್ಡು, ಅದರ ಜೊತೆಗೆ ಒಂದು ತೆಂಗಿನಕಾಯಿ ಕೊಟ್ಟು ಆಣೆ ಮಾಡಿಸಿದ್ದಾರೆ ಅಂತ, ಆಣೆ ಪ್ರಮಾಣ ಮಾಡಿಸಿದ್ದಾರೆ ಅಂತನ್ನುವಂಥದ್ದು ಇದೆ. ಸೊ ಇದೆಲ್ಲವೂ ಕೂಡ ಭ್ರಷ್ಟಾಚಾರದ ಅತಿಯಾದಂಥ ಪ್ರಕ್ರಿಯೆ. ಭ್ರಷ್ಟಾಚಾರನೂ ನಾನು ಮಾಡಲಿಲ್ಲ, ದುಡ್ಡು ತಗೊಂಡಿಲ್ಲ. ಸೊ ಹಸಿ ಸುಳ್ಳನ್ನು ಹೇಳುವಂಥ ವ್ಯವಸ್ಥಿತವಾಗಿ ಇವತ್ತು ಸುನೀಲ್ ಕುಮಾರ್ ಮಾಡ್ತಾ ಇರುವಂಥ ಆಪಾದನೆ ಸುಳ್ಳಿದು. ಸೊ ನಾನು ಯಾರು ಅಂತನ್ನೋದು ಈ ಮತದಾರರಿಗೆ, ಈ ಕ್ಷೇತ್ರದ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮತ್ತು ದುಡ್ಡೇ ಮಾಡಬೇಕಾಗಿತ್ತಂದ್ರೆ ಇಲ್ಲಿವರೆಗೆ ಬೇಕಾಗಿರಲಿಲ್ಲ. ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆನೇ ಇಲ್ಲ. ಇಷ್ಟು ವರ್ಷನೂ ಬೇಕಾಗಿರಲಿಲ್ಲ. ಬೇಕಾದಷ್ಟು ದುಡ್ಡು ಮಾಡಬೇಕಾಗಿತ್ತು. ನಾನು ಆ ರೀತಿಯ ದುಡ್ಡಿಗೆ ಆಸೆ ಪಟ್ಟವನಲ್ಲ. ಅದಕ್ಕೆ ಆ ಆರೋಪಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವತ್ತೇ ಈ ಪ್ರೆಸ್ ಮೀಟ್ ಆದ ನಂತರ ನಾವೆಲ್ಲ ಒಟ್ಟಿಗೆ ಮಾರಿಗುಡಿಗೆ ಹೋಗಿ ಒಂದು ತೆಂಗಿನಕಾಯಿ ಇಡ್ತಾ ಇದ್ದೀವಿ.